ಸಂಸ್ಕೃತದಲ್ಲಿಯಾ ಕನ್ನಡದಲ್ಲಿ ನನಗೆ ಕೂಡ ಗೊತ್ತಿಲ್ಲ. ನಾವು ತುಳುವಿನಲ್ಲಿ ಇದು ಲೋಕರೂಢಿ ಅಂದರೆ ತೂಟೆದಾರೆ ಅಂತ. ಆ ತೂಟೆ ಹಿಡಿಯುವವರು ದೇವರೊಟ್ಟಿಗೆ ಅಲ್ಲಿ ಸ್ನಾನ ಮಾಡಬೇಕು. ನಾವಲ್ಲಿ ಸ್ನಾನ ಮಾಡಿ ಬಂದದ್ದು, ದೇವರನ್ನು ಹಿಡ್ಕೊಂಡು ಸ್ನಾನ ಮಾಡೋದು, ಅದಕ್ಕೆ ಅವಭೃತ ಅಂತ ಹೇಳ್ತೇವೆ. ಅವರೊಟ್ಟಿಗೆ ಇವರು ತೂಟೆ ಹಿಡಿಯುವವರು ಸ್ನಾನ ಮಾಡಬೇಕು. ನಾವು ಹೋದವರು ತೂಟೆ ಹಿಡಿಲಿಕ್ಕಿಲ್ಲ. ಇವರು ಹತ್ತೂರಿನವರು ಕೊಡತೂರಿನವರಿಗೆ ಬಿಸಾಡುವುದು, ಕೊಡತೂರಿನವರು ಹತ್ತೂರಿನವರಿಗೆ ಬಿಸಾಡುವುದು. ಇದು ದೇವರ ಎದುರಿಗೆ. ಅವರು ಅಲ್ಲಿ ದೇವರೊಟ್ಟಿಗೆ ಸ್ನಾನ ಮಾಡಿ ಚಂಡಿ ಬಟ್ಟೆಯಲ್ಲೇ ಬರಬೇಕು. ಹೌದು, ಅದಕ್ಕೆಲ್ಲ ಕ್ರಮ ಉಂಟು. ಒಟ್ಟಾರೆ ತೂಟೆ ಹತ್ತಿಸುವುದು ಗುಡ್ಡೆಗೆ ಬೆಂಕಿ ಹಾಕುದಲ್ಲ. ಹೌದು, ಈಗ ನಾನೀಗ ಅಲ್ಲಿಂದ ಇಲ್ಲಿವರೆಗೆ ದೇವರ ತಲೆಯಲ್ಲಿ ಹೊಟ್ಟುಕೊಂಡು ದರ್ಶನ ಬಂದೆ. ನೋಡುವವರಿಗೆ ಖುಷಿಯಾಗಲಿಕ್ಕೂ ಅಲ್ಲ, ನನಗೆ ಬೇರೆ ಕೆಲಸ ಇಲ್ಲ ಅಂದ್ರೂ ಅಲ್ಲ. ಆ ದೇವರಿಗೆ ಅದು ಸಂತೃಪ್ತಿ. ಮತ್ತೆ ನಮ್ಮಲ್ಲಿ ಬಲಿಮೂರ್ತಿ ಎರಡು. ಇದು ಉತ್ಸವ ಬಲಿಮೂರ್ತಿ ಅಂತ. ಇದಕ್ಕೆ ಉತ್ಸವ ಕಾಲದಲ್ಲಿ ಮಾತ್ರ ಬಲಿ, ಬಾಕಿ ಸಮಯ ಇದು ಹೊರಗೆ ಬರುವುದಿಲ್ಲ, ಒಳಗೆ ಇರ್ತದೆ. ನಾನೊಂದು 50 ವರ್ಷದಿಂದ ದೇವರು ಬರ್ತಾ ಇದ್ದೇನೆ. ನಮ್ಮ ತಂದೆ ಹೊರ್ತಾ ಇದ್ರು. ತಂದೆಯ ನಂತರ ನಾನು ಶುರು ಮಾಡಿದ್ದು. ದೇವರ ಆಗುತ್ತಿಲ್ಲ. ಈಗ ನೀವು ನೋಡಿದ್ರಲ್ಲ, ನಾನು ನಿನ್ನೆ ಸಾಯಂಕಾಲ ಇಲ್ಲಿ 3-4 ಗಂಟೆಗೆ ಹೊರಟವ. ಈಗ ದೇವಸ್ಥಾನಕ್ಕೆ ಬರುವುದು ನಮಗೆ ಲೆಕ್ಕಕ್ಕೆ ಒಂದು 10-12 ಕಿಲೋಮೀಟರ್ ಆಗ್ಬೋದು. ಶ್ರೀಧರ ಭಟ್ರ ಮನೆಗೆ ಹೇಗೆ ಹೋಗೋದು ಅಂತ ಕೇಳಿದರೆ, ಮುಂಚಿನ ಕಾಲದಲ್ಲಿ ಸತ್ತ ಅಲ್ಲಿ ಹೋಗುವಾಗ ಅಲ್ಲಿ ದೇವರು ಹೋಗೋ ದಾರಿ ಉಂಟು. ಆ ದಾರಿ ದಾಟಿದರೆ ಅವರ ಮನೆ ಅಂತ. ಆ ದೇವರು ಹೋಗೋ ದಾರಿಯಲ್ಲಿ ಮನುಷ್ಯ ಹೋಗುವುದಿಲ್ಲ. ಅದು ಅಷ್ಟು ಕಠಿಣ ಇತ್ತು ಒಂದು ಕಾಲದಲ್ಲಿ. ನಮ್ಮದೇ ದೇವರು. ನಾನು ಇಲ್ಲಿ ಪೂಜೆ, ನನ್ನ ಹಿರಿಯರು ಪೂಜೆ ಮಾಡಿಕೊಂಡು ಬಂದಂತಹ ದೇವರು. ನಾವು ಇಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ದೇವರು ಹೊರುವುದಕ್ಕೆ ಅಂತ ಒಂದು ನಯಾ ಪೈಸಾ ತಗೊಳ್ಳೋದು. ದೇವರೊಟ್ಟಿಗೆ ದೇವರ ಪಾರ್ಶ್ವ ಗಣಗಳುಂಟು, ಗೊತ್ತಾಯ್ತಾ? ಈ ಭೂತ ಅಂತ ಹೇಳ್ತಾರೆ. ಹಾಗೆ ಗಣಗಳು ಅಂತಿದ್ದಾರೆ, ಅದು ದೇವರಿಗೆ ಸಂಬಂಧಪಟ್ಟದ್ದು. ಇದು ದೇವರಿಗೆ ಉತ್ಸವ. ಈ ಉತ್ಸವ ಕಾಲದಲ್ಲಿ ಅವರೆಲ್ಲ ಒಟ್ಟಿಗೆ ಆಗ್ತಾರೆ. ದೇವರಿಗೆ ಎದುರುಗಡೆ ಜೀಟಿಗೆ ಮಾತ್ರ ಹಿಡಿಯುವುದು, ಭೂತಗಳಿಗೆ ಹಾಗಾಗಲ್ಲ, ಅವರೇ ಹಿಡ್ಕೊಳ್ಳೋದು ತೂಟೆ ಅಲ್ವಾ? ಹಾಗೆ ಇದೆಲ್ಲ ಒಟ್ಟಿಗೆ ಸೇರಿ ಆ ದೇವರು ಅಲ್ಲಿ ಸ್ನಾನ ಮಾಡಿ, ಅಂದರೆ ನಮ್ಮದಲ್ಲಿ ಕೂಡ ಉಂಟು ಮದುವೆ ಓಕುಳಿ ಅಂತ. ಹಾಗೆಯೇ ದೇವರಲ್ಲಿ ಸ್ನಾನ ಮಾಡಿ ಬರುವಾಗ ಇವರೆಲ್ಲ ಒಟ್ಟಿಗಾಗಿ ದೇವರಿಗೆ ಎದುರು ಬರುವುದು, ದೇವರ ದರ್ಶನಕ್ಕೆ. ಗಲಾಟೆಗೆ ಈಗಲ್ಲ, ದೇವರ ದರ್ಶನಕ್ಕೆ. ಅದಕ್ಕೆ ಅಗ್ನಿ ಕೇಳಿ ಅಂತ ಹೇಳ್ತಾರೆ. ಸಂಸ್ಕೃತದಲ್ಲಿಯಾ ಕನ್ನಡದಲ್ಲಿ ನನಗೆ ಕೂಡ ಗೊತ್ತಿಲ್ಲ. ನಾವು ತುಳುವಿನಲ್ಲಿ ಇದು ಲೋಕರೂಢಿ ಅಂದರೆ ತೂಟೆದಾರೆ ಅಂತ. ಅದಕ್ಕೆ ಕೂಡ ಒಂದು ಶಾಸ್ತ್ರ ಉಂಟು. ಇಂಥ ಜಾಗದಲ್ಲೇ ಆಗಬೇಕು ಅಂತ, ಎಲ್ಲಾದಲ್ಲಿ ತೂಟೆದಾರ ಮಾಡಬಾರ್ದು. ಅದಕ್ಕೆ ಉದಾಹರಣೆಗೆ ಇಲ್ಲಿ ಕಟೀಲ್ನಲ್ಲಿ ಉಂಟು ನಾಡ್ದು. ಅಲ್ಲಿ ಆ ತೂಟೆ ಹಿಡಿಯುವವರು ದೇವರೊಟ್ಟಿಗೆ ಅಲ್ಲಿ ಸ್ನಾನ ಮಾಡಬೇಕು. ನಾವಲ್ಲಿ ಸ್ನಾನ ಮಾಡಿ ಬಂದದ್ದು, ದೇವರನ್ನು ಹಿಡ್ಕೊಂಡು ಸ್ನಾನ ಮಾಡೋದು, ಅದಕ್ಕೆ ಅವಭೃತ ಅಂತ ಹೇಳ್ತೇವೆ. ಅವರೊಟ್ಟಿಗೆ ಇವರು ತೂಟೆ ಹಿಡಿಯುವವರು ಸ್ನಾನ ಮಾಡಬೇಕು. ನಾವು ಹೋದವರು ತೂಟೆ ಹಿಡಿಲಿಕ್ಕಿಲ್ಲ. ಅದಕ್ಕೆ 2 ಗ್ರಾಮ ಉಂಟು, ಹತ್ತೂರು ಕೊಡತೂರು ಅಂತ. ಅವರು 2 ಪಾರ್ಟಿಯವರೇ ಹಿಡಿಯಬೇಕು. ಇವರು ಹತ್ತೂರಿನವರು ಕೊಡತೂರಿನವರಿಗೆ ಬಿಸಾಡುವುದು, ಕೊಡತೂರಿನವರು ಹತ್ತೂರಿನವರಿಗೆ ಬಿಸಾಡುವುದು. ಇದು ದೇವರ ಎದುರಿಗೆ. ಅವರು ಅಲ್ಲಿ ದೇವರೊಟ್ಟಿಗೆ ಸ್ನಾನ ಮಾಡಿ ಚಂಡಿ ಬಟ್ಟೆಯಲ್ಲೇ ಬರಬೇಕು. ಹೌದು, ಅದಕ್ಕೆಲ್ಲ ಕ್ರಮ ಉಂಟು. ಒಟ್ಟಾರೆ ತೂಟೆ ಹತ್ತಿಸುವುದು ಗುಡ್ಡೆಗೆ ಬೆಂಕಿ ಹಾಕುವುದಲ್ಲ. ಅದು ದೇವರಿಗೆ ಸಂಬಂಧಪಟ್ಟದ್ದು. ಮತ್ತು ಇಲ್ಲಿ ಈ ಬಲಿಯಲ್ಲಿ ಕೂಡ ಹಾಗೆ. ಬಲಿ ಆದ ಮೇಲೆ ಈಗ ಇದು ಸಕ್ಸವನ್ನು ಸುತ್ತಾಗ್ತಾ ಉಂಟಲ್ವ, ದೇವರ ಎದುರಿಗೆ ಇಲಾಳು ಅಂತ. ಇಲಾಳಲ್ಲಿ 2 ಬೈರಾಸ್ ಅಂದರೆ ಪಂಚೆ ಎಣ್ಣೆಯಲ್ಲಿ ಹಾಕಿ ಅದಕ್ಕೆ ಪಚ್ಚೊಡಿ ಅಂತ ಹೇಳ್ತೇವೆ. ಅದು ಕೂಡ ಅಗ್ನಿಗೇಳಿಯೇ ದೇವರಿಗೆ. ರಥ ಎಳೆದಾದ ಮೇಲೆ ರಥ ನಿಂತ ಅಲ್ಲಿ ಒಂದು ಕಡೆಯಲ್ಲಿ ನಿಂತು ಎಲ್ಲ ಸುಡುಮದ್ದು ಎಲ್ಲ ಆಗ್ತದೆ, ಅಲ್ಲಿ ಕೂಡ ಈ ಪಚ್ಚೊಡಿ ಹಿಡಿಯಬೇಕು. ಅದು ದೇವರಿಗೆ ಸಂಬಂಧಪಟ್ಟದ್ದು, ಅಂದರೆ ದೇವರಿಗೆ ಸಂತೃಪ್ತಿ. ಹೌದು, ಈಗ ನಾನೀಗ ಅಲ್ಲಿಂದ ಇಲ್ಲಿವರೆಗೆ ದೇವರ ತಲೆಯಲ್ಲಿ ಹೊಟ್ಟುಕೊಂಡು ದರ್ಶನ ಬಂದೆ. ನೋಡುವವರಿಗೆ ಖುಷಿಯಾಗಲಿಕ್ಕೂ ಅಲ್ಲ, ನನಗೆ ಬೇರೆ ಕೆಲಸ ಇಲ್ಲ ಅಂದ್ರೂ ಅಲ್ಲ. ಆ ದೇವರಿಗೆ ಅದು ಸಂತೃಪ್ತಿ. ಅದಕ್ಕೆ ದರ್ಶನ ಬಲಿ ಅಂತ ಹೇಳ್ತೇವೆ. ಅದರಲ್ಲಿ ಈ ದರ್ಶನ ಬಲಿಯಲ್ಲಿ ಕೂಡ ನಾನಾ ನಮೂನೆ ಉಂಟು. ಚೆಂಡೆ ಸುತ್ತಿಗೆ ಒಂದು ನಮೂನಿ, ಚಕ್ರ ಸುತ್ತಿಗೆ ಒಂದು ನಮೂನಿ, ಸುರಿಯಿಗೆ ಕಟ್ಟುವಾಲಗಕ್ಕೆ ಒಂದು ನಮೂನಿ, ರಥಾರಕ್ಕೆ ಒಂದು ನಮೂನಿ, ಈ ಜಲಕದ ಬಲಿಗೆ ಒಂದು ನಮೂನಿ. ಹೌದೌದು, ಒಂದೊಂದು ನಮೂನಿಗೆ ಒಂದೊಂದು ಬಲಿ. ಅವನು ಮೊನ್ನೆ ಜಲಕದ ಬಲಿ ಹಾಗೆ ಮಾಡಿದ, ಚೆಂಡೆ ಸುತ್ತದ್ದು ಹೀಗೆ ಉಂಟು.
ಇದು ನನಗೆ ತಿಳಿದ ಮಟ್ಟಿಗೆ. ಇಲ್ಲಿಂದ ಸಾಧಾರಣ 3:30 3:45 ಹೊರಡ್ತೇವೆ. ಹೌದು, ನಿನ್ನೆ ಮಧ್ಯಾಹ್ನ 3 ಗಂಟೆಯವರೆಗೆ ಇಲ್ಲಿ ಸಾರ್ವಜನಿಕ ಅನ್ನಸಂತರ್ಪಣೆ ಉಂಟು. 3:30 3:45 ಆಗ್ತದೆ, ಎಲ್ಲ ಶುದ್ಧಾಗಿ 3:45 ಆಗ್ತದೆ. ಇವತ್ತು ನಾವು ಹೊರಡುವಾಗ 3:04ಕ್ಕೆ 10 ನಿಮಿಷ ಇತ್ತು. 4:10ಕ್ಕೆ ಹೊರಾಂಗಣಕ್ಕೆ ಬಂದಿದ್ದೇವೆ. ಇಲ್ಲಿ ಒಂದು ಸುತ್ತು ಬಲಿ ಹಾಕೋದು, ಒಂದು ಸುತ್ತು ಓಕುಳಿ, ನಾನು ಹೇಳಿದ್ನಲ್ಲ ಓಕುಳಿ ಸುತ್ತದ್ದ, ಇಬ್ಬರು ತಲೆಯ ಮೇಲೆ ಈ ಓಕುಳಿ ನೀರನ್ನು ಹಾಕ್ಕೊಂಡು ಒಂದು ಸುತ್ತು ಬರುವುದು. ಆಮೇಲೆ ವಸಂತ ಮಂಟಪದಲ್ಲಿ ಕಟ್ಟಪೂಜೆಗೆ ಹೊರಟ್ರೆ ಈಗ ಇದು ಬರೋದು. ಸಾಧಾರಣ ಒಂದು 100-125 ಕಟ್ಟೆ ಪೂಜೆ ಉಂಟು. ಇಲ್ಲಿಂದ ಆ ಕಡೆ ಪಡು ಬೆಳ್ಮಣ್ಣು ಅಂತ ಉಂಟು. ಇದು ಮೂಡು ಬೆಳ್ಮಣ್ಣು, ಅದು ಪಡು ಬೆಳ್ಮಣ್ಣು ಅಂತ. ಅಲ್ಲಿ ಒಂದು ಮಾಲಿಂಗೇಶ್ವರ ದೇವಸ್ಥಾನ ಉಂಟು. ಅದರ ಪಕ್ಕದಲ್ಲಿ ಒಂದು ಕೆರೆ ಉಂಟು. ಆ ಕೆರೆಯಲ್ಲಿ ಸ್ನಾನ ಮಾಡಿ ಈ ದೇವಸ್ಥಾನಕ್ಕೆ, ಈಶ್ವರ ದೇವಸ್ಥಾನಕ್ಕೆ ಬಂದು ಇಲ್ಲಿ ನಾವು ಎಲ್ಲ ಬಟ್ಟೆ ಚೇಂಜ್ ಮಾಡಿ ಡ್ರೆಸ್ ಮಾಡಿಕೊಂಡು ದೇವರಿಗೆ ಎಲ್ಲ ಪುಣ್ಯ ಎಲ್ಲ ಶುದ್ಧ ಮಾಡಿ ಅಲ್ಲಿ ಪುನಃ ಬಲಿಯಾಗಿ ಆಮೇಲೆ ಅಲ್ಲಿಂದ ಹೊರಟು ಪುನಃ ಕಟ್ಟೆ ಪೂಜೆ ಆಗ್ತಾ ಬರೋದು. ಈಗ ಇನ್ನು ಎಲ್ಲ ಸುತ್ತು ಪಲ್ಲಕ್ಕಿ ಸುತ್ತಾಗಿ ಧ್ವಜ ಅವರೋಹಣ ಆಗಿ ದೇವರು ಒಳಗೆ ಹೋಗಿ ಆಮೇಲೆ ನಿನ್ನೆ ರಾತ್ರಿದ್ದು ಪೂಜೆ ಆಗಬೇಕು. ನಮ್ಮ ಈ ಆಗಮ ಸಂಪ್ರದಾಯ ಪ್ರಕಾರ ಏನಂದರೆ, ನಿನ್ನೆ ಹೊರಟ ದೇವರು ಒಳಗೆ ಹೋಗುವವರೆಗೆ ಅದು ನಿನ್ನೆ ಅಂತಲೇ ಲೆಕ್ಕ. ಬೇಕಾದರೆ ಸೂರ್ಯೋದಯ ಆಗಲಿ, ನಮಗೆ ಅದು ನಿನ್ನೆ ಅಂತಲೇ ಲೆಕ್ಕ. ಇಲ್ಲ, ಪ್ರತಿ ದೇವಸ್ಥಾನದಲ್ಲಿ ಉಂಟು, ನಾನಾ ನಮೂನೆ ಉಂಟು. ನಮ್ಮಲ್ಲಿ ಇದು ಇಲ್ಲಿ ವಿಶೇಷ. ಕಟೀಲಿಗೆ ಹೋದರೆ ಅದು ವಿಶೇಷ, ಬಪ್ಪನಾಡಿಗೆ ಹೋದರೆ ಅದು ವಿಶೇಷ. ಅಂದು ಒಂದೊಂದು ಊರಿನಲ್ಲಿ ಒಂದೊಂದು ಸಂಪ್ರದಾಯ ಪ್ರಕಾರ ಈ ತೂಟದಾರ ಎಲ್ಲ ಕಡೆ ಉಂಟು. ಕಡೆಗೆ ಒಂದು 4 ಆದರೂ ಹಿಡಿದು ಹೀಗೆ ಮಾಡಿ ಬಿಸಾಡಬೇಕು. ಹಾಗೆ ಇದು 5 ದಿವಸದ ಜಾತ್ರೆ. ಒಟ್ಟಿಗೆ 10 ದಿವಸ. ಧ್ವಜಾರೋಹಣ ಆಗುವ ಮೊದಲು 5 ದಿವಸ ಬಲಿಯಾಗಬೇಕು. ಧ್ವಜಾರೋಹಣ ಆಗಿ 5ನೇ ದಿವಸ ಇದು ಅವಭೃತ. ಮತ್ತು ನಮ್ಮಲ್ಲಿ ಬಲಿಮೂರ್ತಿ 2. ಇದು ಉತ್ಸವ ಬಲಿಮೂರ್ತಿ ಅಂತ. ಇದಕ್ಕೆ ಉತ್ಸವ ಕಾಲದಲ್ಲಿ ಮಾತ್ರ ಬಲಿ, ಬಾಕಿ ಸಮಯ ಇದು ಹೊರಗೆ ಬರುವುದಿಲ್ಲ, ಒಳಗೆ ಇರ್ತದೆ. ನಿತ್ಯ ಬಲಿಮೂರ್ತಿ ಅಂತ ಒಂದು ಬೇರೆ ಉಂಟು. ಈಗ ನೀವು ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ಈ ಉತ್ಸವ ಬಲಿಮೂರ್ತಿ ಒಳಗೆ ಹೋಗಿ ಅಲ್ಲಿ ಪೂಜೆಯಾಗಿ ನಿತ್ಯ ಬಲಿಮೂರ್ತಿ ಹೊರಗೆ ಬರ್ತದೆ. ಅದಕ್ಕೆ 6 ತಿಂಗಳು ನಿತ್ಯ ಪೂಜೆ ಆಗಬೇಕು, ಬಲಿಯಾಗಬೇಕು. ಇದಕ್ಕೆ ಉತ್ಸವಕ್ಕೆ ಮಾತ್ರ. ಆಮೇಲೆ ದೊಡ್ಡ ರಂಗ ಪೂಜೆ ಇದ್ದರೆ ಬೆಳಗಿನ ಜಾವದ ಬಲಿಗೆ ಈ ಬಲಿಮೂರ್ತಿ ಬರ್ತದೆ. ಬಾಕಿ ಸಮಯ ಈ ಬಲಿಮೂರ್ತಿ ಹೊರಗೆ ಬರುವುದಿಲ್ಲ. ಹಾಗೆ ಅದೊಂದು ವಿಶೇಷ. ಲೆಕ್ಕಕ್ಕೆ ಇಲ್ಲಿ 3 ಬಲಿಮೂರ್ತಿ ಉಂಟು. ಒಂದು ಮುಂಚಿನ ಕಾಲದಲ್ಲಿ ಬೆಳಿಗ್ಗೆ ವೃಷಕಾಲ ಬಲಿ ಅಂತ ಒಂದು ಆಗಬೇಕು, ಆಗ್ತಾ ಇತ್ತಂತೆ. ಅದಕ್ಕೊಂದು ಬಲಿಮೂರ್ತಿಯೇ ಬೇರೆ ಇತ್ತು. ಈಗ ಬಲಿ ನಿಂತು ಹೋಗಿದೆ, ಬಲಿಮೂರ್ತಿ ಉಂಟು. ಹಾಗೆ 3 ಬಲಿಮೂರ್ತಿ ಉಂಟು. ಅದಕ್ಕೆ ಒಂದು ಕಾಲದಲ್ಲಿ 3 ಬಲಿಯೇ ಆಗ್ತಾ ಇತ್ತು. ಈಗ 2 ಬಲಿ, ಮಧ್ಯಾಹ್ನ ಒಂದು ರಾತ್ರಿ ಒಂದು, ಅದು ನಿತ್ಯ ಬಲಿಮೂರ್ತಿಗೆ. ವೃಷಕಾಲ ಬಲಿಮೂರ್ತಿಗೆ ಬಲಿಯೇ ಇಲ್ಲ. ಉತ್ಸವಕ್ಕೆ ಇದು ಉತ್ಸವ ಬಲಿಮೂರ್ತಿ. ಹಾಗೆ ನಾನೊಂದು 50 ವರ್ಷದಿಂದ ದೇವರು ಹೊರ್ತಾ ಇದ್ದೇನೆ. ನಮ್ಮ ತಂದೆ ಹೊರ್ತಾಯಿದ್ರು. ತಂದೆಯ ನಂತರ ನಾನು ಶುರು ಮಾಡಿದ್ದು. ನಾನು ಇಲ್ಲಿಯವನೇ. ನನಗಿಲ್ಲಿ ಸರ್ತಿ ಪ್ರಕಾರ ಪೂಜೆ ಉಂಟು. 8 ವರ್ಷಕ್ಕೆ 1 ವರ್ಷ ಪೂಜೆ ಉಂಟು. ನಾನು ಪೂಜೆಯವನೇ. ಇಲ್ಲಿ ಈಗ ಮ್ಯಾನೇಜ್ಮೆಂಟ್ ನೋಡುವುದು ನನ್ನ ಅಣ್ಣನ ಮಗ ವಿಘ್ನೇಶ್ ಭಟ್ರು ಅಂತ. ಮಾತಾಡಿದ್ರಾ? ತೋರದವರು. ಅವರು ನಮ್ಮ ಅಣ್ಣನ ಮಗ. ಮಧ್ವರಾಯ ಭಟ್ರು ನನ್ನ ದೊಡ್ಡಪ್ಪ. ಅವರ ಮಗನ ಮಗ ಇವರು. ಹಾಗಾಗಿ ನನ್ನ ಅಣ್ಣನ ಮಗ. ನನಗೆ ಸಾಧಾರಣ 70 ಆಗ್ತಾ ಬಂತು. ನನ್ನ 2 ಮಕ್ಕಳು, ನನಗೆ 2 ಗಂಡು 1 ಹೆಣ್ಣು. ಇಲ್ಲಿದ್ದಳಲ್ಲ, ಈಗ ಒಂದು ಮಗು ಹಿಡ್ಕೊಂಡು ಅವಳು. 2 ಗಂಡು ಮಕ್ಕಳು. ಇವನು ದೊಡ್ಡವನು, ಇನ್ನೊಬ್ಬ ಸಣ್ಣವನು ದೇವರೊಟ್ಟಿಗಿದ್ದಾರೆ. ಅವರು ಕೂಡ ದೇವರು ಬರ್ತಾರೆ. ಹೌದು, ದೇವರ ಆಗುತ್ತಿಲ್ಲ. ಈಗ ನೀವು ನೋಡಿದ್ರಲ್ಲ, ನಾನು ನಿನ್ನೆ ಸಾಯಂಕಾಲ ಇಲ್ಲಿ 4 ಗಂಟೆಗೆ ಹೊರಟವ. ಈಗ ದೇವಸ್ಥಾನಕ್ಕೆ ಬರುವುದು. ನಮಗೆ ಲೆಕ್ಕಕ್ಕೆ ಒಂದು 10-12 ಕಿಲೋಮೀಟ್ರ್ ಆಗ್ಬೋದು ಹೋಗಿ ಬರಲಿಕ್ಕೆ. ಅವನಣಿ 13 ಕಿಲೋಮೀಟ್ರ್ ಅಂತೆ. ಅದೆಲ್ಲ ವಾಚ್ ಇಟ್ಕೊಂಡು ಲೆಕ್ಕ ಮಾಡಿದ್ದಾರೆ. ಡೈರೆಕ್ಟ್ ಹೋಗೋದಾದರೆ ಅಷ್ಟಿಲ್ಲ. ಇಲ್ಲ ಸುತ್ತಿ ಅದಕ್ಕೊಂದು ಹೆಸರು ಉಂಟು, ದೇವರು ಹೋಗೋ ದಾರಿ ಅಂದರೆ. ಈಗ ನೀವು ಬಂದು ನನ್ನ ಹೆಸರು ಶ್ರೀಧರ್ ಭಟ್. ಶ್ರೀಧರ್ ಭಟ್ರ ಮನೆಗೆ ಹೇಗೆ ಹೋಗೋದು ಅಂತ ಕೇಳಿದರೆ ಮುಂಚಿನ ಕಾಲದಲ್ಲಿ
ಇಲ್ಲಿ ಸತ್ತ ಅಲ್ಲಿ ಹೋಗುವಾಗ ಅಲ್ಲಿ ದೇವರು ಹೋಗೋ ದಾರಿ ಉಂಟು, ಆ ದಾರಿ ದಾಟಿದರೆ ಅವರ ಮನೆಯಿಂದ. ಆ ದೇವರು ಹೋಗೋ ದಾರಿಯಲ್ಲಿ ಮನುಷ್ಯ ಹೋಗುವುದಿಲ್ಲ. ಅದು ಅಷ್ಟು ಕಠಿಣ ಇತ್ತು ಒಂದು ಕಾಲದಲ್ಲಿ. ಈಗ ಬೇಕಾದರೆ ಸೌಕರ್ಯ ಉಂಟು, ಎಲ್ಲ ರಸ್ತೆ ಹೇಗೆ ಮಾಡಿದ್ದಾರೆ, ಅಲ್ಲಿಂದ ಇಲ್ಲಿವರೆಗೆ ಟ್ಯೂಬ್ಲೈಟ್ ಹಾಕಿದ್ದಾರೆ. ಮುಂಚೆ ಆ ಇಲಾಳು ಅಂತ ಉಂಟಲ್ವ, ಅದರ ಬಸ್ ಬೆಳಗ್ಗೆದಲ್ಲೇ ಹೋಗಬೇಕು. ಆಮೇಲೆ ಗ್ಯಾಸ್ ಲೈಟ್ ಆಯಿತು, ಈಗ ಇದು ಇಷ್ಟು ಸೌಕರ್ಯ. ಹೌದು ಹೌದು ಬರ್ತಾ ಇದ್ದೆ. ಹೌದು 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 ಈಗ ಬದಲಾವಣೆ ಆಯಿತು ಮಸ್ತ್. 50 ವರ್ಷದಿಂದ ಈ ದೇವಸ್ಥಾನದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ನಮ್ಮದೇ ದೇವರು, ನಾನು ಇಲ್ಲಿ ಪೂಜೆ, ನನ್ನ ಹಿರಿಯರು ಪೂಜೆ ಮಾಡಿಕೊಂಡು ಬಂದಂತಹ ದೇವರು. ನಾವು ಇಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ದೇವರು ಹೊರುವುದಕ್ಕೆ ಅಂತ ಒಂದು ನಯಾ ಪೈಸಾ ತಗೊಳ್ಳೋದಿಲ್ಲ. ನಾನು ನನ್ನ 2 ಮಕ್ಕಳು ಇಬ್ಬರು ಬರ್ತಾರೆ. ನನ್ನ ಸ್ವಂತ ಕಸುಬು ಅಡಿಗೆ. ನನಗೆ 8 ವರ್ಷಕ್ಕೆ 1 ವರ್ಷ ಇಲ್ಲಿ ಪೂಜೆ, ಅದಕ್ಕೆ ಕೂಡ ನಯಾ ಪೈಸಾ ಇಲ್ಲ. ಅದು ಕೂಡ ದೇವರ ಸೇವೆ. 3 ಹೊತ್ತು ಪೂಜೆ ಉಂಟು. ಈಗ ಸರ್ತಿ ಪ್ರಕಾರ ಅವರಿಗೆ ವಿಘ್ನೇಶ್ ಭಟ್ರಿಗೆ ಬರುವ ದೀಪಾವಳಿಯಿಂದ 1 ವರ್ಷ ನನಗೆ, ಮತ್ತೆ 1 ವರ್ಷ ಇನ್ನೊಬ್ಬ ಇದ್ದಾರೆ ನಮ್ಮ ಅಣ್ಣನ ಮಗ, ಅವನು. ಹೀಗೆ ನಾನು ಈ ಅಡಿಗೆ ಗಿಡಿಗೆಲ್ಲ ವಹಿಸ್ಕೊಂಡು ಹೋಗ್ತೇನೆ. ನಾಗಮಂಡಲ, ಬ್ರಹ್ಮಕಲಶ, ಮದುವೆ, ಉತ್ಸವ ನಾನೇ ಇದ್ದದ್ದು. ಸೂಡದಲ್ಲಿ 2 ದಿವಸ ದೇವರು ಹೊರತಾ ಇದ್ದೆ. ಷಷ್ಠಿ ದಿವಸ ಮತ್ತು ರಥೋತ್ಸವ ದಿವಸ. ಈಗ ಷಷ್ಠಿ ದಿವಸ 1 ದಿವಸ ಹೊರ್ತದೆ ಅಂದರೆ ಅದು ಅಲ್ಲಿ ದೇವರು ಹೊರುವ ಜವಾಬ್ದಾರಿ ಪೂಜೆಯವರು. 2 ಇದ್ದಾರೆ ದೇವರು ಹೊರುವವರು. ಯಾವ ದೇವಸ್ಥಾನಕ್ಕೆ ಎಲ್ಲೆಲ್ಲಿಗೆಲ್ಲ ದೇವರು ಹೊರಲಿಕ್ಕೆ ಹೋಗ್ತಾರೆ, ಅವರ ದೇವಸ್ಥಾನದಲ್ಲಿ ಹೊರಲಿಕ್ಕಿಲ್ಲ, ನಾನು ಹೊರುವುದು. ಹಾಗಾಗಬಾರ್ದು. ಹೌದು, ಮತ್ತೊಬ್ಬರು ಮಧುಸೂದನ್ ಭಟ್ರು ಅಂತಿದ್ದಾರೆ ಇಂದೊಂಪಾಲ್ನ. ಅದಕ್ಕೆ ನಾನೊಂದು ಹೋದ ವರ್ಷ ಅಲ್ಲ, ಅದಕ್ಕೆ ಮುಂಚಿನ ವರ್ಷ ನಾನೇ ಒಂದು ಪಂಚಾಯತಿಗೆ ಮಾಡಿದೆ. ಷಷ್ಠಿ ದಿವಸ ನಾನು ಹೊರ್ತೇನೆ, ತೇರನ ದಿವಸ ನೀವೇ ಹೊರಿ ಅಂತ. ಹಾಗೆ ಈಗ ತೇರನ ದಿವಸ ಅವರು ಹೊರ್ತಾರೆ, ಷಷ್ಠಿ ದಿವಸ 1 ದಿವಸ ನಾನು ಹೊರ್ತೇನೆ. ಇಲ್ಲಿ ಮುಂದೆ ಇನ್ನ ಹೊಸರಾಲು, ಆಮೇಲೆ ಲಲ್ಲೈಗೆ, ಕಾಂತೇಶ್ವರ ದೇವಸ್ಥಾನದಲ್ಲಿ, ಹೌದು ಕಾಂತೇಶ್ವರನ ನಾನು ಹೊರ್ತಾ ಇದ್ದೆ. ಮಾಳ ವಿಷ್ಣುಮೂರ್ತಿ, ಮುಡಾರು ದುರ್ಗಾ ಪರಮೇಶ್ವರಿ, ಕಾರ್ಕಳ ಹಿರಿಯಂಗಡಿ ದುರ್ಗಾ ಪರಮೇಶ್ವರಿ, ಸಿದ್ದಗಡ್ಡೆ ಬೀಜ ದುರ್ಗಾ ಪರಮೇಶ್ವರಿ, ಪಂಚ ದುರ್ಗಾ ಪರಮೇಶ್ವರಿ, ಈಗ ಕೆಲವು ದೇವಸ್ಥಾನದಲ್ಲಿ ಹೋಗ್ತಾ ಇದ್ದೇವೆ. ಅಂದರೆ ನನ್ನ ಖರ್ಚಿಯಲ್ಲಿಯೇ ನಾನು ಹೋಗುವುದು, ನನ್ನ ಖರ್ಚಿಯಲ್ಲಿಯೇ ನಾನು ಬರುವುದು. ಅವರೇನಾದರೂ ಈಗ ನಾನು ಇವರಿಗೆಲ್ಲ ಹೂ ಕೊಟ್ಟ ಹಾಗೆ ನನಗೆ ಏನಾದರೂ ಹೂವು ಪ್ರಸಾದ ಕೊಟ್ಟರೆ ತಗೊಂಡು ಬರೋದು. ನಾನೊಂದು 10-15 ವರ್ಷ ಬೆಂಗಳೂರು ವಿದ್ಯಾಪೀಠಕ್ಕೆ ದೇವರು ಹೊರಲಿಕ್ಕೆ ಹೋಗ್ತಾ ಇದ್ದೆ. ಹೌದು, ಅಲ್ಲಿ ವಿದ್ಯಾಪೀಠದಲ್ಲಿ ಅಷ್ಟಮಿ ಉತ್ಸವ ಉಂಟು 1 ದಿವಸ. ನಾನು ಇಲ್ಲಿಂದ ಕಾರ್ ಮಾಡ್ಕೊಂಡು ಹೋಗಿ ದೇವರು ಹೊತ್ತು ಅದೇ ಕಾರಲ್ಲಿ ವಾಪಸ್ ಬರ್ತಾ ಇದ್ದೆ. ಅವರಿಂದ ಬಾಡಿಗೆ ತಗೊಳ್ಳಿಲ್ಲ 1 ದಿವಸ. ಅದೇ ಅಷ್ಟಮಿ ಉತ್ಸವ ಅಷ್ಟೇ, ಬಿಟ್ಲು ಬಿಂಡಿ. ಅದಕ್ಕೆ ಇಲ್ಲಿ ಹಾಗೆ ಆಗಬೇಕು, ಹಾಗೆ ಹೀಗೆ ಅಂತೇಳಿ ಪೇಜಾರ ಸ್ವಾಮಿಗಳ ಮ್ಯಾನೇಜ್ಮೆಂಟ್ ಅಲ್ವಾ, ಹೀಗೆ ಉತ್ಸವ ಉಂಟು, ಬಲಿ ಉಂಟು.